ಅದು ರಾತ್ರಿ ಸುಮಾರು 10 ಗಂಟೆ. ಲೋಂಡಾದಿಂದ 45 ಕಿಲೋಮೀಟರ್ ದೂರ ಬಂದಾಗ ಅರವಟ್ಟಿಗೆ ಹತ್ತಿರ ಕಾರು ಇದ್ದಕ್ಕಿದ್ದ ಹಾಗೆ ಬ್ರೇಕ್ ಡೌನ್ ಆಗಿತ್ತು. ಸುತ್ತಲೂ ಭಯಾನಕ ಕಾಡು, ಅಲ್ಲಲ್ಲಿ ಪ್ರಾಣಿಗಳ ಕೂಗು. ಕಾರಲ್ಲಿ ಇದ್ದಿದ್ದು 3 ಜನ, ಗಂಡ ಹೆಂಡತಿ, ಒಂದು ಚಿಕ್ಕ ಮಗು. ಅದು ನಿರ್ಜನ ಪ್ರದೇಶವಾಗಿದ್ದರಿಂದ ಯಾವ ಒಂದು ನರಪಿಳ್ಳೆ ಕೂಡ ಕಾಣುತ್ತಿರಲಿಲ್ಲ. ಗಾಡಿಯಂತೂ ದೂರದ ಮಾತು. ಆದರೆ ಗಿಡದ ಮಧ್ಯದಲ್ಲಿ ಇದ್ದಕ್ಕಿದ್ದ ಹಾಗೆ ಯಾವುದೋ ಒಂದು ಹೆಂಗಸಿನ ರೂಪ ಕಾಣುತ್ತದೆ, ಜೊತೆಗೆ ಹೆಂಗಸಿನ ಕೂಗು ಕೇಳುತ್ತದೆ. ಇದನ್ನು ನೋಡಿದಂತಹ ಆ ಕುಟುಂಬ ದಂಗಾಗಿ ಹೋಗಿತ್ತು. ಆ ಭಯಾನಕ ರಾತ್ರಿಯಲ್ಲಿ ಅಲ್ಲಿ ನಡೆದಿದ್ದೇನು? ಆ ಗಿಡಗಳ ಮಧ್ಯೆ ಕಂಡ ಆ ಹೆಂಗಸು ಯಾರು? ನಿಜಕ್ಕೂ ಹೆಜ್ಜೆ ಹೆಜ್ಜೆಗೂ ಕುತೂಹಲ ಹುಟ್ಟಿಸುವಂತಹ ಈ ಆಶ್ಚರ್ಯ ಘಟನೆ ಎಲ್ಲರನ್ನೂ ತಲ್ಲಣ ಮಾಡೋದು ಗ್ಯಾರಂಟಿ. ಮುಂದೆ ಏನಾಯಿತು ಎಂದು ನೋಡಬೇಕೆಂದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಜೊತೆಗೆ ನೀವು ಇನ್ನೂ ಕೂಡ ಫೋಕಸ್ ಕನ್ನಡ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡ್ತಾ ಇಲ್ಲ ಅಂದರೆ ಈಗಲೇ ಫಾಲೋ ಮಾಡಿ. ನಿಮಗೆ ಇಲ್ಲಿ ಪ್ರತಿದಿನ ಅಚ್ಚರಿಯ ವಿಡಿಯೋಗಳು ಸಿಗೋದು ಗ್ಯಾರಂಟಿ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಆತ್ಮೀಯ ಸ್ವಾಗತ. 4 ವರ್ಷಗಳಿಂದ ಭರತ್ ಬನಶಂಕರಿ ಅಮ್ಮನ ಜಾತ್ರೆಗೆ ಹೋಗಲೇ ಇಲ್ಲ. ಕಾರಣ ಒಂದು ಕೊರೋನಾ, ಎರಡನೆಯಲ್ಲಿ ಅವನು ಇದ್ದ ಮನೆಯಲ್ಲಿ ಇಲ್ಲ ಸಲ್ಲದ ತೊಂದರೆಗಳು. 1 ವರ್ಷದ ಹಿಂದೆ ಅಷ್ಟೇ ಅಪ್ಪ ಅಮ್ಮನನ್ನ ಕಳೆದುಕೊಂಡ ಭರತ್ ಹಲವಾರು ತೊಂದರೆಗಳನ್ನ ಅನುಭವಿಸುತ್ತಿದ್ದ. ಕೊನೆಗೂ ಮನಸ್ಸು ಮಾಡಿ ಬನಶಂಕರಿ ಜಾತ್ರೆಗೆ ಹೋಗಬೇಕೆಂದು ನಿರ್ಧಾರ ಮಾಡುತ್ತಾನೆ. ಆದರೆ ಲೋಂಡಾದಿಂದ ಬನಶಂಕರಿಗೆ ಹೋಗಲು ಯಾವುದೇ ನೇರವಾದ ಟ್ರೈನ್ ಆಗಲಿ ಬಸ್ ಆಗಲಿ ಇರಲಿಲ್ಲ. ಇದೇ ಕಾರಣ ತನ್ನ ಸ್ನೇಹಿತ ರುದ್ರಪ್ಪನ ಕಾರು ತೆಗೆದುಕೊಂಡು ಮೊಟ್ಟ ಮೊದಲ ಬಾರಿಗೆ ತನ್ನ ಕುಟುಂಬ ಸಮೇತ ಬನಶಂಕರಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಅಮ್ಮನ ದರ್ಶನ ಪಡೆಯಬೇಕೆಂದು ನಿರ್ಧಾರ ಮಾಡುತ್ತಾನೆ. ಬಾದಾಮಿ ಬನಶಂಕರಿ ಅಮ್ಮನ ದೇವಸ್ಥಾನ ಬೆಳಗಾವಿ ಜಿಲ್ಲೆ ಲೋಂಡಾದಿಂದ ಸರಿಸುಮಾರು 190 ಕಿಲೋಮೀಟರ್ ದೂರದಲ್ಲಿದೆ. ಕಾರಿನಿಂದ ನೇರವಾಗಿ ಹೋದರೆ ಸರಿಸುಮಾರು 5 ಗಂಟೆ ಕಾಲ ಬೇಕು. 6 ಗಂಟೆ ಸುಮಾರು ನೇರವಾಗಿ ಬನಶಂಕರಿಗೆ ಹೋದರೆ ರಾತ್ರಿ 11 ಅಥವಾ 11:30ವರೆಗೂ ಮುಟ್ಟಬಹುದೆಂದು ಭರತ್ ನಿರ್ಧಾರ ಮಾಡುತ್ತಾನೆ. ಇನ್ನೇನು ಬಿಡಬೇಕು ಅನ್ನುವಷ್ಟರಲ್ಲಿ ಧಾರವಾಡದಲ್ಲಿ ಇದ್ದಂತಹ ಅವನ ಚಿಕ್ಕಮ್ಮ ತಾನೂ ಕೂಡ ಬನಶಂಕರಿ ಜಾತ್ರೆಗೆ ಬರುತ್ತೇನೆ ಅನ್ನುತ್ತಾಳೆ. ಹೀಗಾಗಿ ನೇರವಾಗಿ ಬನಶಂಕರಿಗೆ ಹೋಗುವ ಬದಲು ಒಂದು ರಾತ್ರಿ ಧಾರವಾಡದಲ್ಲಿ ಉಳಿದುಕೊಂಡು ಮರುದಿನ ಬಿಟ್ಟರಾಯಿತು ಎಂದು ಭರತನ ಹೆಂಡತಿ ಪವಿತ್ರ ಹೇಳುತ್ತಾಳೆ. ಕೊನೆಗೂ ತನ್ನ ಅಂಗಡಿಯಲ್ಲಿದ್ದ ಎಲ್ಲ ಕೆಲಸಗಳನ್ನು ಮುಗಿಸಿಕೊಂಡು ಭರತ್ ರುದ್ರಪ್ಪನ ಕಾರು ತೆಗೆದುಕೊಂಡು ಮನೆಗೆ ಬಂದು ಲಗೇಜ್ ಹಾಕಿಕೊಂಡು ಭರತ್, ಪವಿತ್ರ ಮತ್ತು ಅವನ ಚಿಕ್ಕ ಮಗಳು ಕೃತಿಕಾ ಮೂವರು ರಾತ್ರಿ ಸುಮಾರು 8 ಗಂಟೆಗೆ ಲೋಂಡಾ ಬಿಟ್ಟು ಧಾರವಾಡ ಕಡೆಗೆ ಹೋಗಲು ಪ್ರಾರಂಭ ಮಾಡುತ್ತಾರೆ. ಆದರೆ ಅರ್ಜೆಂಟಲ್ಲಿ ಭರತ್ ಕಾರಿಗೆ ಪೆಟ್ರೋಲ್ ಹಾಕುವುದನ್ನೇ ಮರೆತು ಬಿಡುತ್ತಾನೆ. ಹಾಗೂ ಪದೇ ಪದೇ ಅವನ ಚಿಕ್ಕಮ್ಮನ ಫೋನು ಮಾಡುತ್ತಿರುವುದರಿಂದ ಅವನಿಗೆ ಪೆಟ್ರೋಲ್ ಕಡೆ ಗಮನನೇ ಬರುವುದಿಲ್ಲ. ಅದು ಬೇರೆ, ಕಾರು ಹಳೆಯದಾಗಿತ್ತು. ಮೀಟರ್ನಲ್ಲಿ ಪೆಟ್ರೋಲ್ ಎಷ್ಟಿದೆ ಅಂತ ಕೂಡ ತೋರಿಸುತ್ತಾ ಇರಲಿಲ್ಲ. ಆದರೆ ರುದ್ರಪ್ಪ ಪೆಟ್ರೋಲ್ ಹಾಕಿಕೊಂಡು ಹೋಗುವಂತ ಹೇಳಿದ್ದು ಮಾತ್ರ ಭರತನಿಗೆ ಚೆನ್ನಾಗಿ ನೆನಪಿತ್ತು. ಮುಂದೆ ರಾಮನಗರದ ಹತ್ತಿರ ಪೆಟ್ರೋಲ್ ಬಂಕ್ಗಳು ತುಂಬಾ ಇವೆ, ಅಲ್ಲಿ ಹಾಕಿಕೊಂಡರೆ ಆಯಿತು ಎಂದು ಭರತ್ ಕಾರನ್ನ ಓಡಿಸುತ್ತಾನೆ. ಹಾಗೂ ಹೀಗೂ ಮಾಡಿ ಕಾರು ರಾಮನಗರಕ್ಕೆ ಬರುತ್ತದೆ. ರಾಮನಗರಕ್ಕೆ ಬಂದಾಗ ಸರಿಸುಮಾರು 9 ಗಂಟೆ ಆಗಿತ್ತು. ಆದರೆ ವಿಚಿತ್ರ ಏನಂದ್ರೆ ಅಲ್ಲಿದ್ದ ಒಂದೇ ಒಂದು ಪೆಟ್ರೋಲ್ ಬಂಕ್ ಅಂದು ಅದರ ಮಾಲೀಕ ಸತ್ತು ಹೋದ ಕಾರಣ ಅದನ್ನು ಮುಚ್ಚಲಾಗಿತ್ತು. ಅಲ್ಲೇ ಇದ್ದ ಒಬ್ಬ ವ್ಯಕ್ತಿಯನ್ನ ಭರತ್ ಮುಂದೆ ಎಲ್ಲಾದರೂ ಪೆಟ್ರೋಲ್ ಬಂಕ್ ಇದೆಯಾ ಅಂತ ಕೇಳುತ್ತಾನೆ. ಆ ವ್ಯಕ್ತಿ ತಿರುಗಿ ನೋಡಿದಾಗ ಭರತನ ಮಗು ಅಳಲು ಪ್ರಾರಂಭಿಸುತ್ತದೆ. ಕಾರಣ ಆ ವ್ಯಕ್ತಿಯ ಮುಖ ಅಷ್ಟು ಭಯಾನಕವಾಗಿತ್ತು. ಅದರಲ್ಲಿ ಬೇರೆ ಎಣ್ಣೆ ಕೂಡ ಹಾಕಿ ಗಬ್ಬು ವಾಸನೆ ಹೊಡೆಯುತ್ತಿದ್ದ. ಆದರೂ ಆ ವ್ಯಕ್ತಿ ಮುಂದೆ ನಾಗರಾಳಿ ಎಂಬ ಒಂದು ಊರು ಬರುತ್ತದೆ, ಅಲ್ಲಿ ಒಂದು ಪೆಟ್ರೋಲ್ ಬಂಕ್ ಇದೆ ಅಂತ ಹೇಳುತ್ತಾನೆ. ಅಲ್ಲಿ ಹೋದರೆ ನಿಮಗೆ ಪೆಟ್ರೋಲ್ ಸಿಗಬಹುದು ಎಂದು ಜೋರಾಗಿ ಹೇಳಿ ಅಲ್ಲಿಂದ ಓಡಿ ಹೋಗುತ್ತಾನೆ. ಈ ವಿಚಿತ್ರ ನಡವಳಿಕೆ ಕಂಡ ಭರತನ ಹೆಂಡತಿ ಪವಿತ್ರಾಗೆ ತುಂಬಾನೇ ಭಯ ಆಗುತ್ತದೆ. ಭರತ್ ಮುಂದೆ ಕಾರನ್ನ ಓಡಿಸಿಕೊಂಡು ಹೋಗಬೇಕಾ ಬೇಡವಾ ಅಂತ ಯೋಚನೆ ಮಾಡುತ್ತಿದ್ದಾಗ ಮತ್ತೆ ಅವನ ಚಿಕ್ಕಮ್ಮನ ಫೋನು ಬರುತ್ತದೆ. ಅಲ್ಲಿ ಅವಳು ಅಡುಗೆ ಮಾಡಿಕೊಂಡು ಕಾಯುತ್ತಾ ಇದ್ದೇನೆ ಎಂದು ಹೇಳುತ್ತಾಳೆ. ಆಯಿತು ಎಂದು ನಿರ್ಧಾರ ಮಾಡಿ ಗಾಡಿಯನ್ನ ಸ್ಟಾರ್ಟ್ ಮಾಡಿ ಧಾರವಾಡ ಕಡೆಗೆ ಹೋಗಲು ನಿರ್ಧಾರ ಮಾಡುತ್ತಾನೆ. ರಾಮನಗರ ಮತ್ತು ಧಾರವಾಡ ಮಧ್ಯೆ ಅಲ್ಲಲ್ಲಿ ದಟ್ಟವಾದ ಕಾಡು.
ಕಾಡಿನಲ್ಲಿ ಹೋಗುತ್ತಿದ್ದ ಹಾಗೆ ಜನಗಳ ಓಡಾಟ ಕಡಿಮೆ ಆಗುತ್ತದೆ, ಗಾಡಿಗಳು ಕೂಡ ಕಡಿಮೆ ಆಗಿದ್ದವು. ನಾಗರಾಳಿ ಹತ್ತಿರ ಬಂದಾಗ ಅಲ್ಲಿ ಪೆಟ್ರೋಲ್ ಬಂಕ್ ಇರಬಹುದೆಂದು ನೋಡಿದರೆ ಅಲ್ಲಿ ಯಾವುದು ಪೆಟ್ರೋಲ್ ಬಂಕ್ ಇರಲೇ ಇಲ್ಲ. ಅಂದ್ರೆ ಆ ವ್ಯಕ್ತಿ ಹೇಳಿದ್ದು ಸುಳ್ಳು ಎಂದು ಭರತ್ಗೆ ಆಮೇಲೆ ಗೊತ್ತಾಗುತ್ತದೆ. ಆದ್ರೆ ಆ ವ್ಯಕ್ತಿ ಯಾಕೆ ಸುಳ್ಳು ಹೇಳಿದ ಅಂತ ಅವನಿಗೆ ಗೊತ್ತೇ ಆಗೋದಿಲ್ಲ. ಮುಂದೆ ಭರತನ ಕಾರು ಅರವಟಿಗೆ ಎಂಬ ಊರಿನ ಹತ್ತಿರ ಬರುತ್ತದೆ. ಊರು ಸುಮಾರು ಅಲ್ಲಿಂದ 2.5 ಕಿಲೋಮೀಟರ್ ಮಾತ್ರ ಇತ್ತು. ಕಾಡಿನ ಮಧ್ಯೆ ಹೋಗುತ್ತಿದ್ದ ಹಾಗೆ ಇದ್ದಕ್ಕಿದ್ದ ಹಾಗೆ ಕಾರು ನಿಂತು ಬಿಡುತ್ತದೆ. ಸ್ವಲ್ಪ ನಿದ್ದೆ ಮಾಡಿದ್ದ ಪವಿತ್ರ ಥಟ್ಟನೆ ಹೇಳುತ್ತಾಳೆ. ಆದರೆ ಚಿಕ್ಕ ಮಗು ಮಾತ್ರ ನಿದ್ದೆ ಮಾಡುತ್ತಾನೆ ಇತ್ತು. ಭರತ್ ಏನು ಮಾಡಬೇಕು ಅಂತ ಗೊತ್ತಾಗುವುದಿಲ್ಲ. ಕಾರಿನಿಂದ ಹೊರಗೆ ಬಂದು ಯಾವುದಾದರೂ ಗಾಡಿ ಬರಬಹುದಾ ಅಂತ ಕಾಯುತ್ತಾನೆ. ದಾರಿ ನೋಡುತ್ತಾನೆ, ತನ್ನ ಮೊಬೈಲ್ ಸಿಗ್ನಲ್ ಅನ್ನು ನೋಡುತ್ತಾನೆ. ಆದರೆ ಅದು ಕಾಡಿನ ಮಧ್ಯೆ ಆಗಿದ್ದರಿಂದ ಮೊಬೈಲ್ ಸಿಗ್ನಲ್ ಕೂಡ ಇರುವುದಿಲ್ಲ. ಟಾರ್ಚ್ ಹಾಕಿ ಕಾರಿನ ಮೀಟರ್ ನೋಡುತ್ತಾನೆ. ಆದರೆ ದುರಾದೃಷ್ಟ ಆ ಮೀಟರ್ ಕೂಡ ಕೆಲಸ ಮಾಡುತ್ತಿರಲಿಲ್ಲ. ಯಾಕಂದ್ರೆ ಪೆಟ್ರೋಲ್ ಇದೆಯೋ ಇಲ್ಲೋ ಅಂತ ಕೂಡ ಗೊತ್ತಾಗೋದು ಈ ಮೀಟರ್ ಮೂಲಕವೇ. ಫೋನ್ ಸಿಗ್ನಲ್ ಇದ್ರೆ ರುದ್ರಪ್ಪನಿಗೆ ಹೇಳಿ ಅಲ್ಲಿಂದ ಬರಲು ಹೇಳಬಹುದಾಗಿತ್ತು. ಆದ್ರೆ ಯಾವುದು ಕೂಡ ಸಿಗ್ನಲ್ ಇರುವುದಿಲ್ಲ. ಅಕ್ಕಪಕ್ಕ ನೋಡಿದರೆ ನಿಶಬ್ದ. ಅಲ್ಲಲ್ಲಿ ಕಾಡು ಪ್ರಾಣಿಗಳ ಹಾಗೂ ಕೆಲವು ಕೀಟಗಳ ಶಬ್ದ ಮಾತ್ರ ಕೇಳುತ್ತಿತ್ತು. ಪವಿತ್ರ ಮಾತ್ರ ನಿಜಕ್ಕೂ ಹೆದರಿ ಕಾರಿನ ಒಳಗೆ ಕುಳಿತಿದ್ದಳು. ತನ್ನ ಮಗುವನ್ನು ನೋಡಿಕೊಳ್ಳುತ್ತಿದ್ದಳು. ಭರತ್ ಆಗ ಕಾಡಿನ ಮಧ್ಯೆ ಬನಶಂಕರಿ ದೇವಿಯನ್ನ ನೆನೆಸುತ್ತಾನೆ. ಮನಸಾರೆ ತನ್ನ ಭಕ್ತಿಯನ್ನ ವ್ಯಕ್ತಪಡಿಸುತ್ತಾನೆ. ತನ್ನನ್ನು ಹಾಗೂ ತನ್ನ ಕುಟುಂಬವನ್ನು ತಾಯಿ ಕಾಪಾಡು ಎಂದು ಬೇಡಿಕೊಳ್ಳುತ್ತಾನೆ. ನಿಜಕ್ಕೂ ಮುಂದೆ ನಡೆದಿದ್ದು ಮಾತ್ರ ಅದು ಪವಾಡವೇ ಸರಿ ಸ್ನೇಹಿತರೆ. ಭರತ್ ಮುಂದೆ ದೂರದಲ್ಲಿ ನೋಡಿದಾಗ ಇದ್ದಕ್ಕಿದ್ದ ಹಾಗೆ ಮರಗಳ ಕೊಂಬೆಯಿಂದ ಒಂದು ಹೆಣ್ಣಿನ ರೂಪ ಅವನಿಗೆ ಕಾಣಿಸುತ್ತದೆ. ಹಾಗೂ ಹೆಣ್ಣಿನ ಧ್ವನಿಯಲ್ಲಿ ಏನೋ ಹೇಳಿದ ಹಾಗೆ ಅನಿಸುತ್ತದೆ. ಇಲ್ಲಿ ನಿಲ್ಲಬೇಡ, ಇಲ್ಲಿ ಅಪಾಯವಿದೆ, ಹೋಗುವಂತ ಮರ್ಮರ ಶಬ್ದ ಕೇಳಿಸಿದ ಹಾಗೆ ಭರತನಿಗೆ ಅನಿಸುತ್ತದೆ. ಭರತ್ ಆ ಶಬ್ದ ಹಾಗೂ ಆ ಅಸ್ಪಷ್ಟ ಹೆಣ್ಣಿನ ರೂಪ ನೋಡಿ ಅದು ಯಾರು ಅಂತ ಗೊತ್ತಾಗದೆ ಹೆದರಿ ಕಾರಿನಲ್ಲಿ ಒಳಗೆ ಕುಳಿತುಕೊಳ್ಳುತ್ತಾನೆ. ಹೇಗಾದರೂ ಮಾಡಿ ಕಾರನ್ನ ಪ್ರಾರಂಭ ಮಾಡಬೇಕೆಂದು ಕೀ ಹಾಕಿ ಸ್ಟಾರ್ಟ್ ಮಾಡುತ್ತಾನೆ. ಆದರೆ ಕಾರ್ ಮಾತ್ರ ಸ್ಟಾರ್ಟ್ ಆಗುವುದೇ ಇಲ್ಲ. ಆದರೆ ಅದೇ ಕ್ಷಣಕ್ಕೆ ಯಾರೋ ಅವನಿಗೆ ಹಿಂದಿನಿಂದ ಹೊಡೆದ ಹಾಗೆ ಅನಿಸುತ್ತದೆ. ಭರತ್ ಅಲ್ಲಿಯೇ ಸ್ಟೇರಿಂಗ್ ಮೇಲೆ ಮೂರ್ಛೆ ಹೋಗಿ ಬೀಳುತ್ತಾನೆ. ಅಷ್ಟೇ, ಭರತ್ಗೆ ಆಮೇಲೆ ಏನೂ ಕೂಡ ನೆನಪಿಲ್ಲ. ಬೆಳಗ್ಗೆ ಎದ್ದು ನೋಡಿದಾಗ ಅರವಟಿಗೆ ಊರಿನಲ್ಲಿ ಒಂದು ಮನೆಯ ಮುಂದೆ ಅವನ ಕಾರು ನಿಂತಿತ್ತು. ಆಗ ಭರತ್ ಕಾರಿನಿಂದ ಹೊರಗೆ ಬಂದು ತಾನು ಇಲ್ಲಿಗೆ ಹೇಗೆ ಬಂದೆ ಎಂದು ಅಲ್ಲಿದ್ದ ಮನೆಯ ಮಾಲೀಕನಿಗೆ ಕೇಳುತ್ತಾನೆ. ಆದರೆ ಯಾರಿಗೂ ಕೂಡ ಅದರ ಬಗ್ಗೆ ಮಾಹಿತಿ ಇರಲಿಲ್ಲ. ಅವರಿಗೂ ಕೂಡ ಈ ಒಂದು ಘಟನೆ ವಿಚಿತ್ರ ಎನಿಸುತ್ತದೆ. ಆಗ ಭರತ್ ಖುದ್ದಾಗಿ ತಾನು ಹಿಂದಿನ ರಾತ್ರಿ ಏನೆಲ್ಲ ನಡೆಯಿತು ಎಂದು ಸವಿಸ್ತಾರವಾಗಿ ರಾತ್ರಿ ನಡೆದ ವಿಷಯವನ್ನೆಲ್ಲ ಆ ಮನೆಯ ಮಾಲೀಕನಿಗೆ ಹೇಳುತ್ತಾನೆ. ಆಗ ಆ ಮನೆಯ ಮಾಲೀಕ ಈ ಕಾಡಿನ ಮಧ್ಯೆ ಆ ಜಾಗದಲ್ಲಿ ದುರ್ಗಾದೇವಿಯ ಒಂದು ಚಿಕ್ಕ ದೇವಸ್ಥಾನ ಇದೆ, ಆ ದೇವಿಯೇ ನಿಮ್ಮನ್ನ ಕಾಪಾಡಿರಬಹುದು ಅಂತ ಮಾತ್ರ ಹೇಳುತ್ತಾನೆ. ನಿಜಕ್ಕೂ ಭರತ್ಗೆ ಇದು ವಿಚಿತ್ರ ಅನಿಸುತ್ತದೆ. ಇಂಥ ಚಮತ್ಕಾರ ನಡೆಯಲು ಸಾಧ್ಯವೇ ಅನಿಸುತ್ತದೆ. ಆದರೆ ಏನೇ ಇರಲಿ, ತನ್ನ ಕುಟುಂಬವನ್ನು ಕಾಪಾಡಿದ ಆ ಬನಶಂಕರಿ ತಾಯಿಯನ್ನ ಭರತ್ ನೆನೆಸಿಕೊಳ್ಳುತ್ತಾನೆ. ಮುಂದೆ ಆ ಗ್ರಾಮದವರ ಸಹಾಯದಿಂದ ಪೆಟ್ರೋಲ್ ಹಾಕಿಕೊಂಡು ಬನಶಂಕರಿ ಜಾತ್ರೆಗೆ ತೆರಳುತ್ತಾನೆ. ಹೌದು ಸ್ನೇಹಿತರೆ, ಈ ಘಟನೆ ನಡೆದಿದ್ದು ಜನವರಿ 2021. ಅಂದಿನಿಂದ ಭರತ್ ಪ್ರತಿ ವರ್ಷ ಈಗ ತಪ್ಪದೆ ಬನಶಂಕರಿ ಜಾತ್ರೆಗೆ ಹೋಗುತ್ತಿದ್ದಾನೆ. ಅವಳ ಕೃಪೆಯಿಂದ ಸ್ವಂತ ಕಾರನ್ನು ಕೂಡ ಪಡೆದುಕೊಂಡಿದ್ದಾನೆ. ನೆನಪಿರಲಿ ಸ್ನೇಹಿತರೆ, ಕಷ್ಟದಲ್ಲಿದ್ದಾಗ ನೀವು ನಿಜಕ್ಕೂ ಭಕ್ತರಾಗಿದ್ದರೆ ಆ ದೇವರು ನಿಮ್ಮನ್ನು ಕಾಪಾಡುತ್ತಾನೆ ಅನ್ನುವುದಕ್ಕೆ ಈ ಘಟನೆಯೇ ಸಾಕ್ಷಿಯಾಗಿದೆ. ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಜೈ ಬನಶಂಕರಿ ಎಂದು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಇಂತಹದೇ ಇನ್ನಷ್ಟು ಕುತೂಹಲ ಘಟನೆಗಳೊಂದಿಗೆ ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಸಿಗುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.